ಓಕೆ ಸರ್, ನಾಳೆ ದಿವಸ ಬಹಳಷ್ಟು ದೊಡ್ಡ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಸೌಜನ್ಯ ಪ್ರಕರಣವನ್ನು ಮತ್ತೆ ನೀವು ಅದರಲ್ಲಿ ಕೂಡ ಮುಂಚೂಣಿಯಲ್ಲಿ ಭಾಗವಹಿಸಿದ್ದೀರಿ. ಯಾವ ರೀತಿಯಾಗಿ ನಾಳೆ ಈ ಒಂದು ಪ್ರತಿಭಟನೆ ನಡೆದಿದೆ ಮತ್ತು ಎಷ್ಟು ಮಂದಿ ಸೇರುವಂತ ಸಾಧ್ಯತೆ ಇದೆ? ಸೌಜನ್ಯನ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ವ್ಯಾಪಕವಾಗಿರತಕ್ಕಂಥ ಆಕ್ರೋಶ ವ್ಯಕ್ತ ಆಗಿರುವುದನ್ನ ನಾವೆಲ್ಲ ಕಂಡಿದ್ದೇವೆ. ನಾವು ಸೌಜನ್ಯನ ಸಾವು ಆಗಿರತಕ್ಕಂಥ ಸಂದರ್ಭದಲ್ಲಿ ಕೂಡ ಆ ಆರಂಭದ ದಿವಸದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿ ಈ ರೀತಿಯ ಸಾವು ನ್ಯಾಯ ಅಲ್ಲ, ಇದಕ್ಕೆ ಯಾರು ನೈಜ ಆರೋಪಿಗಳಿದ್ದಾರೆ ಅದನ್ನ ಬಂಧನ ಮಾಡಬೇಕು ಅಂತೇಳಿ ಅವತ್ತೇ ನಾವು ಹೋರಾಟವನ್ನು ಮಾಡಿದ್ದೇವೆ. ಈಗ ಅನಿವಾರ್ಯವಾಗಿ ಅದರಲ್ಲಿ ಮೊನ್ನೆಯ ದಿವಸ ಕೋರ್ಟಿನಿಂದ ಅವರನ್ನ ನಿರಪರಾಧಿ 9 ವರ್ಷ 10 ವರ್ಷ ಜೈಲಿನಲ್ಲಿದ್ದವರನ್ನ ನಿರಪರಾಧಿ ಅಂತೇಳಿ ಇವತ್ತು ಕೋರ್ಟು ತೀರ್ಪು ಕೊಟ್ಟಿದೆ. ಈಗ ಇರುವಂತದ್ದು ಕೊಲೆ ಆಗಿರುವಂತದ್ದು, ಅತ್ಯಾಚಾರ ಆಗಿರುವಂತದ್ದು, ಅದಕ್ಕೆ ನ್ಯಾಯ ಸಿಗುವ ತನಕ ಯಾವುದೇ ಕಾರಣಕ್ಕೂ ಇದನ್ನು ಬಿಟ್ಟು ಕೊಡುವಂತಹ ವ್ಯವಸ್ಥೆ ಇಲ್ಲ. ಸೌಜನ್ಯನ ಸಾವಿಗೆ ನ್ಯಾಯವನ್ನ ನಾವು ಕೊಟ್ಟೇ ಕೊಡ್ತೇವೆ. ಸರ್ಕಾರ ನಮ್ಮ ಆಗ್ರಹಕ್ಕೆ ಮಣಿಬೇಕು, ಸರ್ಕಾರ ಇದನ್ನು ಮರು ತನಿಖೆ ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಮತ್ತು ಎಲ್ಲರ ಅಭಿಪ್ರಾಯ. ಓಕೆ ಸರ್, ನಾಳೆ ಪ್ರತಿಭಟನೆ ಯಾವ ರೂಪದಲ್ಲಿ ಇರ್ತದೆ ಅನ್ನುವಂಥದ್ದು, ರಸ್ತೆ ತಡೆ ಮಾಡ್ತೀರಾ ಅಥವಾ ಪ್ರತಿಭಟನೆ ಮಾಡ್ತೀರಾ, ಯಾವ ರೀತಿಯಾಗಿ ನೋಡಿ, ಈಗ ಇದನ್ನ ಹಾದಿ ತಪ್ಪಿಸ್ತಕ್ಕಂಥ ಇದಕ್ಕೆ ನಾವು ಅನುಮತಿಯನ್ನು ಕೊಡುವುದಿಲ್ಲ, ಅದು ಮಾಡಬಾರ್ದು ಇದು ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಇಲಾಖೆ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಾ ಇರುವಂಥದ್ದು ನಮಗೆ ಅತ್ಯಂತ ನೋವು ತಂದಿದೆ. ಯಾರು ಇದನ್ನ ವಿರೋಧ ಮಾಡ್ತಾರ ಅವರ ಮನೆಯಲ್ಲಿ ಸೌಜನ್ಯನಿಗೆ ಆಗಿರತಕ್ಕಂತಹ ನೋವು ಅವರ ಮಗಳಿಗ, ಅವರ ಸಹೋದರಿಗ, ಯಾರಿಗಾದರೂ ಆಗಿದ್ರೆ ಅವರ ಮನಸ್ಥಿತಿ ಏನು ಅನ್ನೋದನ್ನು ಅರಿತುಕೊಂಡು ಅವರು ನಾಳೆಯ ದಿವಸದಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಪೂರ್ವ ನಿಗದಿಯಾಗಿರತಕ್ಕಂಥ ಯಾವ ರೀತಿಯಲ್ಲಿ ನಾವು ಯೋಚನೆ ಮಾಡಿದ್ದೇವೋ ಅದೇ ರೀತಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲರೂ ಕೂಡ ಭಾಗವಹಿಸಬೇಕು. ಧನ್ಯವಾದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.